ನಿತ್ಯ ಕರಸೇವಕರಿಂದ ಎಷ್ಟು ಸಮಯದಿಂದ ಇದೆ? ನಾವು ನಿತ್ಯ ಒಂದು 13 ವರ್ಷ 12 ವರ್ಷ ಇದು 11ನೇ ವರ್ಷ. ಬ್ರಹ್ಮಕಲಶ ಆದ ನಂತರ ನಾವು ಲಕ್ಷದೀಪ ಇದಕ್ಕೆ ಎಲ್ಲ ಚಾಲನೆ ಮಾಡಿದ್ದಾರೆ. ದಿವಂಗತ ಹರೀಶ್ ಪೈಗಳ ನೇತೃತ್ವದಲ್ಲಿ ಶುರುವಾದ ಇದರಲ್ಲಿ ಈಗ 11ನೇ ವರ್ಷಕ್ಕೆ ನಾವು ಈಗ ಅದನ್ನು ಮಾಡ್ತಾಯಿದ್ದೇವೆ. ಹಾಗೆ ಎಲ್ಲ ನಿತ್ಯ ಕರಸೇವಕರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ 25 ತಾರೀಕು ಮೊನ್ನೆ ಸೋಮವಾರದಿಂದ ನಾವು ಪ್ರತಿನಿತ್ಯ ರಾತ್ರಿ ಒಂದು 8 ಗಂಟೆಯಿಂದ 11 ಗಂಟೆ ತನಕ ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ತಯಾರಿ ಬಗ್ಗೆ ಎಲ್ಲ ಲಕ್ಷದೀಪೋತ್ಸವದ ದೀಪ ಇಡುವಂಥದ್ದು ತಯಾರಿ ಬಗ್ಗೆ. ಮತ್ತು ರಥಬೀದಿ ಅಲ್ಲ, ಈಗ ರಥಬೀದಿ ಮಾತ್ರ ಕ್ಲೀನ್ ಮಾಡಿ ಫುಲ್ಲು ಅದರ ಇದ್ದ ಮಣ್ಣು ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಇದು ನೀರು ಹಾಕಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮತ್ತು ಹಣತೆ ಇಡಲಿಕ್ಕೆ ಇವತ್ತು ಮಧ್ಯಾಹ್ನದಿಂದ ಎಲ್ಲ ಕರಸೇವಕರು ಸಹಕಾರ ಕೊಟ್ಟಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ನಾವು ಚಾಲನೆ ಕೊಟ್ಟಿದ್ದೇವೆ. ಇದಕ್ಕೆ ಇಷ್ಟೊಂದು ಹಣತೆ ಹೇಗೆ ಸಿಗ್ತದೆ ವ್ಯವಸ್ಥೆ? ಇದು ಈಗ ಕೆಲವು ಭಕ್ತಾದಿಗಳು ತಂದು ಕೊಟ್ಟ ಹಣತೆ ಉಂಟು, ಮತ್ತು ದೇವಸ್ಥಾನದಿಂದ ಸಿಕ್ಕಿದ ಹಣತೆ. ಹಾಗೆ ಅದಕ್ಕೀಗ ಎಣ್ಣೆ ಬೇಕಾಗ್ತದೆ? ಹೌದು, ಎಣ್ಣೆ ದೇವಸ್ಥಾನದಿಂದ ನಮಗೆ ಕೊಡ್ತಾರೆ. ಎಣ್ಣೆ ಬತ್ತಿ ಎಲ್ಲ ದೇವಸ್ಥಾನದಿಂದ ಸಿಗ್ತದೆ.
ಕೊಡ್ತಿದ್ದಾರೆ. ಹಣ ತೆಗಿರ್ಬೋದು ಈಗ ಒಂದು ಸಾಧಾರಣ 15 ಒಂದು 50,000 ಇದು ನಿಮ್ಗೆ ಇಲ್ಲಿ ಮಾತ್ರ ಅಲ್ಲ, ಕೆರೆಗೆ ಅಲ್ಲ, ಕೆರೆ ಹತ್ರ ಉಂಟು, ಅಲ್ಲಿ ಕೂಡ ಅಲ್ಲಿ ಉಂಟು, ದೇವಸ್ಥಾನದ ಒಳಗೆ ಉಂಟು. ಹೌದು, ಮತ್ತು ದೇವಸ್ಥಾನದ ಸುತ್ತ ಉಂಟು, ದೇವಸ್ಥಾನದ ಸುತ್ತಿಗೆ ಉಂಟು. ಎಷ್ಟು ಜನ ಕರ ಸೇರ್ತಾರೆ? ನಾವೊಂದು 52 ಜನ ಕರಸೇವಕರಿದ್ದೇವೆ. ವರ್ಷಂಪ್ರತಿ ಒಳಗಿನಿಂದ ದೇವಸ್ಥಾನದ ಒಳಗಿನಿಂದ ದೀಪ ತಂದು ತಂತ್ರಿಗಳು ಇರುವಾಗ ತಂತ್ರಿಗಳು, ಇಲ್ಲದ್ರೆ ದೇವಸ್ಥಾನದ ಅರ್ಚಕರು ಬಂದು ದೀಪ ಹೊರಿಸಿ, ಮೊದಲನೇ ದೀಪ ಹೊರಿಸಿ ಮತ್ತು ಚಾಲನೆ ಕೊಡ್ತಾರೆ. ಹಾಗೆ ಆಡಳಿತಾಧಿಕಾರಿ, ಕಾರ್ಯನಿರ್ವಹಣಾಧಿಕಾರಿ, ದೇವಸ್ಥಾನದ ಸಿಬ್ಬಂದಿಗಳು ಹಾಗೆ ಎಲ್ಲರೂ ಸೇರಿ ಚಾಲನೆ ಕೊಟ್ಟು ನಾವು ಉರಿಸ್ತೇವೆ. ಬಾಕಿ ಎಲ್ಲ ಭಕ್ತಾದಿಗಳು ಉರಿಸ್ತೇವೆ. ರಾತ್ರಿ ಒಂದು ಹೊತ್ತು ವಿದ್ಯುತ್ ಹೌದು, ಒಂದು 10 ನಿಮಿಷ ವಿದ್ಯುತ್ತನ್ನು ಆಫ್ ಮಾಡಿ ಹಣದ ಬೆಳಕಿನಲ್ಲಿ ಸಮರ್ಪಣೆ ಆಗಬೇಕು ಅಂತ. ನನ್ನ ಹೆಸರು ಸುಧೀರ್. ಸಹಕರಿಸಿದಂತೆ ಎಲ್ಲರಿಗೂ ಧನ್ಯವಾದಗಳು. ಸಹಕರಿಸಿದ ಎಲ್ಲ ನಿತ್ಯ ಕರಸೇವಕರಿಗೂ ಧನ್ಯವಾದಗಳು. ನಮಗೆ ತುಂಬ ಖುಷಿ ಆಗ್ತದೆ. ಯಾಕಂತೇಳಿದ್ರೆ ವರ್ಷಂಪ್ರತಿ ನಾವು ಬರ್ತೇವೆ. ಕೆಲವೊಂದು ಸಲ ಭಜನೆ ಸೇವೆ ಕೂಡ ಇರ್ತದೆ, ಮತ್ತು ಒಳ್ಳೆ ರಂಗೋಲಿ, ಮತ್ತು ಒಂದು ಬಂದ ತಕ್ಷಣ ನಮಗೊಂದು ದೀಪ ಹಚ್ಚುವ ಒಂದು ಯೋಗ ಸಹ ಸಿಕ್ಕಿತ್ತು. ಒಳಗೆ ಹೋಗಿ ದೇವರ ದರ್ಶನ ಕೂಡ ಆಯಿತು, ತುಂಬ ಖುಷಿ ಆಯಿತು. ಹಾಗೆ ಜಸ್ಟ್ ರೌಂಡಾಗಿ ಈಗ ಬಂದದಷ್ಟೇ ನಾನು, ಇನ್ನು ಸ್ವಲ್ಪ ದೀಪ ಹಚ್ಚುವ ಅಂತೇಳಿ. ಹಾಗೆ ತುಂಬ ಖುಷಿ ಆಗ್ತದೆ. ನಮಸ್ಕಾರ. ಬೇರೆಲ್ಲ ಊರುಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ದೀಪೋತ್ಸವ ದೊಡ್ಡ ಮಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ಇರ್ಬೋದು. ಮೊದಲು ದೀಪೋತ್ಸವ ಧರ್ಮಸ್ಥಳ ಮಾತ್ರ. ಈಗ ನಮ್ಮ ಪುತ್ತೂರಿನಲ್ಲಿಯೂ ಕೆಲವು ವರ್ಷಗಳಿಂದ, ಒಂದು 10-12 ವರ್ಷಗಳಿಂದ ಪುತ್ತೂರಿನಲ್ಲಿ ಆಚರಿಸುವುದು ನಮಗೊಂದು ಭಾರಿ ವಿಶೇಷ ಆಗಿದೆ. ತುಂಬ ಖುಷಿ ಕೊಡ್ತಾ ಇದೆ. ಆ ಒಂದು ದೆಸೆಯಲ್ಲಿ ಎಲ್ಲರೂ ಒಂದಷ್ಟು ಊರಿನ ಜನಗಳಲ್ಲಿ ಬಂದು ಸೇರ್ತಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಬೆಳವಣಿಗೆ. ಹಿರಿಯ ಕರಸೇವಕರು ನಾನು ಹರೀಶ್ ಪೈ ಅವರ ಒಟ್ಟಿಗೆ ಇದ್ದೆ. ಸಾಧಾರಣ ಅವರು ಈ ರೀತಿಯ ಐಡಿಯಾ ಎಲ್ಲ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳಿ ಜನರನ್ನು ಸೇರಿಸಿ, ಕರಸೇವಕರನ್ನು ಸೇರಿಸಿ ಮಾಡ್ತಾ ಇದ್ದರು. ಇತ್ತೀಚೆಗೆ ಅವರು ಇಲ್ಲ, ಆದರೂ ಈಗ ಅದು ಅದಕ್ಕಿಂತ ಅಚ್ಚುಕಟ್ಟಾಗಿ ನಡೀತಾ ಉಂಟು. ಈ ರೀತಿ ಮಾಡೋದು ಒಂದು ವರ್ಷಕ್ಕೊಮ್ಮೆ ಹೆಮ್ಮೆಯ ವಿಷಯ. ಅದೇ ಥರ ಇನ್ನು ಮುಂದಕ್ಕೆ ನಮ್ಮ ನಂತರದ ಜನರೇಷನ್ ಇದೇ ರೀತಿ ಉತ್ತಮ ರೀತಿಯಲ್ಲಿ ಕಂಟಿನ್ಯೂ ಮಾಡಲಿ ಅಂತ ನಮ್ಮ ಅನಿಸಿಕೆ. ಭಕ್ತರ ಸಹಕಾರದಿಂದ ಇದಕ್ಕೆ ಮೇಯ್ನಾಗಿ ಮುಖ್ಯವಾಗಿ ನಮ್ಮ ಕಚೇರಿಯ ಸಿಬ್ಬಂದಿಗಳಾದ ಹರೀಶ್ ಮತ್ತು ಪದ್ದಣ್ಣ ಅವರದೆಲ್ಲ ಸಹಕಾರ ಉಂಟು. ಆಫೀಸ್ನ ಸಿಬ್ಬಂದಿಗಳು ಎಲ್ಲ ಸಹಕಾರ ಕೊಟ್ಟರೆ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀತದೆ. ಎಣ್ಣೆ ಬತ್ತಿ ಜೊತೆಯಲ್ಲಿ ಈ ಹಣತೆ ಅದನ್ನೆಲ್ಲ ಮೊದಲಿದ್ದು ಕಳೆದ ವರ್ಷದೆಲ್ಲ ಅಚ್ಚುಕಟ್ಟಾಗಿ ಇಟ್ಟುಕೊಂಡು ಅದನ್ನು ನಮಗೆ ಪುನಃ ಈ ವರ್ಷಕ್ಕಾಗುವಾಗ ಅದನ್ನು ತಂದು ಕೊಡ್ತಾರೆ. ಅದನ್ನು ನಾವು ಸಾಧಾರಣ ಇವತ್ತು ಮಧ್ಯಾಹ್ನದಿಂದ ಅದರ ಹಳೆ ಬತ್ತಿಗಳನ್ನೆಲ್ಲ ತೆಗೆದು ಕ್ಲೀನಾಗಿ ಜನ ಎಲ್ಲ ಸೇರಿ ಅಚ್ಚುಕಟ್ಟಾಗಿ ಇಟ್ಟು, ಈಗ ಸಾಯಂಕಾಲ ನೋಡುವಾಗ ಎಲ್ಲರೂ ಸೇರಿ ಈ ಥರ ಉತ್ತಮ ರೀತಿಯಾಗಿ ಇದನ್ನು ಅಂದ ಕಾಣಿಸಬೇಕು ಹೇಳಿಯೇ ಜನರು ಸೇರಿದಾಗೆ ಕಾಣ್ತದೆ. ಇದನ್ನು ನಾವು ಇನ್ನೂ ಇದೇ ಉತ್ತಮ ರೀತಿಯ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಈಗ ಹಣತೆ ಬೆಳಗಿಸಲಿಕ್ಕೆ ಮತ್ತು ಹಣತೆಯನ್ನು ದೀಪ ಎಲ್ಲ ಇಡಲಿಕ್ಕೆಲ್ಲ ಭಕ್ತರ ಸಹಕಾರ ಇರ್ತದೆ. ಸಹಕಾರ. ಇನ್ನು ಅದನ್ನು ತೆಗಿಲಿಕ್ಕೆ ಆಗುವಾಗ ಯಾರೆಲ್ಲ ಇರ್ತಾರೆ? ತೆಗಿಲಿಕ್ಕೆ ಆಗುವಾಗ ನಿತ್ಯಕರ ಸೇವಕರು ಮಾತ್ರ. ಅದು ಅವರ ಜೊತೆಯಲ್ಲಿ ಕೆಲವರು ಸೇರ್ತಾರೆ. ಆದರೂ ನಾವು ಎಲ್ಲರನ್ನು ಸೇರಿಸಿಕೊಂಡು ಮಾಡಬೇಕಾದದ್ದು. ಆದರೆ ಇದ್ದವರನ್ನು ಸೇರಿಸಿಕೊಂಡು ಮಾಡ್ತೇವೆ. ಸಾಧಾರಣ 2 ರಿಂದ 3 ಗಂಟೆಯೂ ಆಗೋದು ಟೈಮ್ ಉಂಟು. ಈ ಉತ್ಸವ ಮುಗಿಯುವಾಗ ಇದು ಸಾಧಾರಣ ಅಂತಿಮ ಘಟ್ಟಕ್ಕೆ ಮುಟ್ತದೆ. ನಮಸ್ಕಾರ, ನಾನು ಶಶಾಂಕ ನೆಲಿತಾಯ, ಪುತ್ತೂರು. ಬಹಳ ಸಂತೋಷ ಆಗ್ತದೆ. ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂರ್ವಶಿಷ್ಟ ಸಂಪ್ರದಾಯವನ್ನು ಯಾವುದೂ ಬಿಡದೆ ಅದಕ್ಕೆ ಸರಿಯಾದಂತಹ ಆಡಳಿತ ಮಂಡಳಿ, ಅದಕ್ಕೆ ಸರಿಯಾದಂತಹ ಅರ್ಚಕ ವೃಂದ, ಅದಕ್ಕೆ ಸರಿಯಾದಂತಹ ಈಗೀಗ ನಿತ್ಯ ಕರಸೇವಕರ ತಂಡ, ಅದಕ್ಕೆ ಸರಿಯಾದಂತಹ ಸೀಮೆಯ ಭಕ್ತಾದಿಗಳು ಎಲ್ಲರೂ ಸಹ ಉತ್ಸಾಹದಲ್ಲಿ ಪಾಲ್ಗೊಳ್ಳುವುದೇ ನಮ್ಮ ದೇವಸ್ಥಾನದೊಂದು ವಿಶೇಷ. ಹಲವಾರು ಸರ್ತಿ ಹಲವಾರು ಪರವೂರುಗಳಿಗೆ ಹೋಗುವಾಗ ಎಲ್ಲರೂ ಹೇಳಲಿಕ್ಕುಂಟು, ನಿಖಲ ಪುತ್ತೂರದ ಲೆಕ್ಕ ಒಂಜಿ ದೇವಸ್ಥಾನಗೂ ಮಾತೆರ್ಲ ಬತ್ತು ಕೂಡು ಕಟ್ಟುಣ ಎಂಕಲ್ನ ಊರು ಒಳ್ಳೆ ಇಜ್ಜಿ ಅಂತ. ಯಾಕಂತ ಹೇಳಿದರೆ ಈ ಪುತ್ತೂರಿನ ಭಕ್ತಾದಿಗಳಿಗೆ ಮಹಾಲಿಂಗೇಶ್ವರನ ಮೇಲೆ ತುಂಬ ಒಂದು ಭಕ್ತಿ, ಅದೊಂದು ಪ್ರೀತಿ ಮಿಶ್ರಿತ ಭಕ್ತಿ. ಅದೇ ಪೂರ್ವಶಿಷ್ಟ ಸಂಪ್ರದಾಯವನ್ನು ಯಾವುದಾದ್ರು ಬಿಟ್ಟಿದ್ರೂ ಕೂಡ ನಾನು ಇತ್ತೀಚೆಗೆ ಪುನರಾರಂಭ ಮಾಡುವಂತಹ ಉತ್ಸಾಹ ಮತ್ತು ಆ ದೇವರು ಕೊಟ್ಟಿದ್ದಾರೆ. ಈ ಕ್ರಮ ಮುಂಚೆಯಿಂದ ಇರಲಿಲ್ಲ, ಇದು ಅಗತ್ಯದ್ದು. ದೀಪದ ಆದ ಮೇಲೆ ಜನಗಳೆಲ್ಲ ಸಹಕಾರ ಮಾಡಿ ಅದಕ್ಕೆ ಸರಿಯಾದಂತಹ ಕಮಿಟಿ ಎಲ್ಲ ಚಾಕರಿಯವರು ಎಲ್ಲ ಸೇರಿದ ಮೇಲೆ ಇಂತಹ ಚಂದದ ಕ್ರಮ ಒಂದು ಬಂದದ್ದು. ಇವತ್ತು ಅಮಾವಾಸ್ಯೆ. ಈ ಅಮಾವಾಸ್ಯೆಯಲ್ಲಿ ದೇವರ ಒಂದು ಚಂದವನ್ನು
ಲಕ್ಷದೀಪ ಅಂತ ಹೇಳಿದರೆ 99,999 ಮೇಲೆ ಬರುವ ಲಕ್ಷ ಅಲ್ಲ, ಅನಂತವಾದಂಥದ್ದು. ದೇವರ ಆ ಒಂದು ಛಾಯೆಯನ್ನು, ದೇವರ ಬಿಂಬವನ್ನು ನಾವು ಲಕ್ಷದೀಪದ ಬೆಳಕಿನಲ್ಲಿ ನೋಡಬೇಕು ಅಂತ ಹೇಳುವಂತಹ ಕಾರ್ತಿಕ ಮಾಸದ ವಿಶೇಷ. ಆ ಲೆಕ್ಕದಲ್ಲಿ ನಮ್ಮ ಸುತ್ತಮುತ್ತ ಧರ್ಮಸ್ಥಳದಲ್ಲಿ ಮಾತ್ರ ಒಂದು ಗೌಜಿ ಇದ್ದದ್ದು ಮುಂಚಿನಿಂದ. ಆದರೆ ಇವತ್ತು ಈಗಲೇ ನೀವೆಲ್ಲ ನೋಡ್ತಾ ಇರುವ ಹಾಗೆ ಪುತ್ತೂರಿನ ದೇವಸ್ಥಾನಕ್ಕೂ ಎಲ್ಲರೂ ಬಂದು ಭಾರಿ ಚೆಂದ ಆಗ್ತಾ ಉಂಟು. ನಾನು ಹಾಗೆ ಸಣ್ಣನಿಂದ ಈ ಪುತ್ತೂರಿನ ಪರಿಸರದಲ್ಲಿ, ನಮ್ಮ ಮನೆ ಇಲ್ಲೇ ಕೊಂಬೆಟ್ಟಲ್ಲಿ ಬೆಳೆದವ, ದೇವಸ್ಥಾನದ ಎಲ್ಲ ಆಗು ಹೋಗುಗಳನ್ನು ಸಣ್ಣನಿಂದ ನಾನು ಕಂಡವ. ನಿತ್ಯ ಕರಸೇವಕರ ತಂಡದಲ್ಲಿ ನಾನು ತುಂಬ ಸಕ್ರಿಯ ಅಲ್ಲದಿದ್ದರೂ ಕೂಡ ಅವರಿಗೆ ಇಷ್ಟವರೆಗೆ ಪ್ರೋತ್ಸಾಹ ಕೊಟ್ಟುಕೊಂಡು ದೇವಸ್ಥಾನದಲ್ಲಿ ಸಣ್ಣ ಮಟ್ಟಿನ ಚಾಕರಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಬಲ್ನಾಡಲ್ಲಿ ನನ್ನ ಹಿರಿಯರ ಕಾಲದಿಂದ ನಮ್ಮ ದೊಡ್ಡಪ್ಪಂದರು, ಈಗ ಅವರ ಕಾಲ ನಂತರ ನಮ್ಮ ಅಣ್ಣಂದರೆಲ್ಲ ಉಳ್ಳಾಳ್ತೆ ಚಾಕರಿಯನ್ನು ಮಾಡ್ತಾ ಇರುವ ಹಾಗೆ ಅವರೊಂದಿಗೂ ಕೈ ಜೋಡಿಸ್ತೇವೆ ನಾವು. ಹಾಗೆ ದೇವಸ್ಥಾನದಲ್ಲಿಯೂ ನಮ್ಮಿಂದ ಆಗುವ ಚಾಕರಿಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಲಕ್ಷದೀಪದ ಹೊತ್ತಿನಲ್ಲಿ ಮಹಾಲಿಂಗೇಶ್ವರ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕರುಣಿಸಿ ನಮ್ಮ ಬಾಳು ಕೂಡ ಹೀಗೆ ತೇರಿನ ಬೀದಿಯಲ್ಲಿ ಹೇಗೆ ಬೆಳಗ್ತಾ ಉಂಟು ಹಾಗೆ ಇಡೀ ಪುತ್ತೂರಿನ ಜನಗಳ ಬದುಕು ಕೂಡ ಬೆಳಗಲಿ ಅಂತ ನಾನು ಆಶಿಸ್ತೇನೆ. ನನಗೆ ಭಾರಿ ಖುಷಿ ಆಯಿತು. ನಾನು ಕೂಡ ಹಣತೆ ಹಚ್ಚುತ್ತೇನೆ. ನಾನು ದಿವಸ ಬರ್ತೇನೆ ಇಲ್ಲಿಗೆ. ವರ್ಷ ಲಕ್ಷ ದೀಪೋತ್ಸವಕ್ಕೆ ಬರ್ತೇವೆ. ಮಹಾಲಿಂಗೇಶ್ವರನ ಬೆಳಗ್ಗೆ 5:30ಗೆ ಗರ್ಭಗುಡಿ ಓಪನ್ ಆಗೋ ಟೈಮಲ್ಲಿಗೆ ಬರ್ತೇವೆ. ಹಾಗೆ ಪ್ರತಿ ವರ್ಷ ಬಂದು ಇಲ್ಲಿ ಹಣತೆಯನ್ನು ಹಚ್ಚಿ ರಂಗೋಲಿ ಎಲ್ಲ ಇದು ಮಾಡಿ ಅರೇಂಜ್ ಮಾಡಿ ಹೋಗ್ತೀವಿ. ಲಾಸ್ಟ್ ಟೈಮ್ ಮಾಡಿದ್ವಿ, ಈ ಸಲ ಸ್ವಲ್ಪ ಆಗಲಿಲ್ಲ. ಹಾಗೆ ಖುಷಿ ಆಗ್ತದೆ. ದೇವರೊಂದು ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತದೆ. ದೇವರ ಮುಂದೆ ಬಂದು ಪ್ರೇ ಮಾಡುವಾಗ ತುಂಬ ಖುಷಿ. ಇದೇ ಊರಿನವರು. ಹಾಗೆ ಸರಿ, ಥ್ಯಾಂಕ್ ಯು. ಹರಿ ಓಂ. ಶ್ರೀ ಮಹಾಲಿಂಗೇಶ್ವರ ಧಾರ್ಮಿಕ ಶಿಕ್ಷಣ ತರಗತಿಯ ಮಕ್ಕಳು ಇಂದು ಲಕ್ಷ ದೀಪೋತ್ಸವದ ಪ್ರಯುಕ್ತ ಇಲ್ಲಿ ಕುಣಿತ ಭಜನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಾರೆ ದೇವಸ್ಥಾನದ ಆವರಣದಲ್ಲಿ. ತುಂಬ ಚೆನ್ನಾಗಿ ನಮ್ಮ ಮಕ್ಕಳು ತಮ್ಮ ಸತತ 1-1.5 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಾರೆ. ಇವರಿಗೆ ತರಬೇತುದಾರರಾಗಿ ನಮ್ಮ ಪ್ರಶಾಂತ್ ದೊಡ್ಡಡ್ಕ ಇವರು ಬಂದು ಪ್ರತಿ ಸೋಮವಾರದಂದು ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಕ್ಕಳೆಲ್ಲ ಇವತ್ತು ಭಾಗವಹಿಸಿ ತುಂಬ ಖುಷಿಯಿಂದ ಭಾಗವಹಿಸಿದ್ದಾರೆ. ಇವರಿಗೆಲ್ಲ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ಇರಲಿ ಅಂತ ಶುಭ ಹಾರೈಸ್ತಾ ಇದ್ದೇವೆ. ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆದಿರೋ ಲಕ್ಷದೀಪ ಎಲ್ಲೆಲ್ಲಿ ಹೋಗಿ ನೋಡುವಂಥ ಇದು ಈಗ ಇಲ್ಲೇ ಸಿಗುವ ಕಾರಣ ಖುಷಿ ಆಗ್ತದೆ. ಬಂದು ಭಕ್ತರಿಗೂ ತುಂಬ ಖುಷಿ. ಇದು ಎಲ್ಲ ಮಹಾಲಿಂಗೇಶ್ವರನ ಅನುಗ್ರಹ ಎಲ್ಲರಿಗೂ ಇರಲಿ. ಧಾರ್ಮಿಕ ಶಿಕ್ಷಣ ತರಗತಿ ಎಲ್ಲರಿಗೂ ಖುಷಿ ಆಗ್ತದೆ. ಭಗವದ್ಗೀತೆ, ಕುಣಿತ ಭಜನೆ ಎಲ್ಲ ಶ್ಲೋಕಗಳೆಲ್ಲ ಕಲಿತಿದ್ದೇವೆ. ಅದರಿಂದ ಖುಷಿ ಆಗ್ತದೆ. ಭಗವದ್ಗೀತೆ 3 ವರ್ಷದಿಂದ ಬರ್ತಿದ್ದೆ. ಕಳೆದ 3 ವರ್ಷಗಳಿಂದ ನಮ್ಮ ಮಕ್ಕಳನ್ನು ನಾವು ಧಾರ್ಮಿಕ ಶಿಕ್ಷಣದಲ್ಲಿ ತೊಡಗಿಸಿಕೊಳ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಹೆಚ್ಚಿನ ಎಲ್ಲ ಹಿಂದೂ ಧರ್ಮದಲ್ಲಿ ಸಿಗುವಂತಹ ಎಲ್ಲ ಮೌಲ್ಯಗಳನ್ನು ಕಲಿಸಿಕೊಡ್ತಾ ಇದ್ದಾರೆ. ಅದು ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ನಡೆಸ್ತಾ ಇದ್ದಾರೆ. ಇನ್ನು ಮುಂದೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಇನ್ನೂ ಉತ್ತಮ. ಅಂದರೆ ಬೇರೆ ಸಂಸ್ಕೃತಿಯ ಬಗ್ಗೆ ಕಲಿಯುವುದಕ್ಕಿಂತ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನದನ್ನು ಕಲಿತುಕೊಳ್ಬಹುದು ಅಂತ ನನ್ನ ಅನಿಸಿಕೆ.
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.